ತಾಲೂಕು ಕಾನೂನು ಸೇವೆಗಳ ಸಮಿತಿ ಬಂಟ್ವಾಳ, ವಕೀಲರ ಸಂಘ ಬಂಟ್ವಾಳ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಂಟ್ವಾಳ ಇವರ ವತಿಯಿಂದ ಹಿರಿಯ ನಾಗರಿಕರಿಗೆ ಕಾನೂನು ಮಾಹಿತಿ ಶಿಬಿರ ನಡೆಯಿತು. ಬೀಸೂರು ರೋಡಿನ ಶ್ರೀಶಕ್ತಿ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶೆ ಭಾಗ್ಯಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಂದೆ ತಾಯಿಯನ್ನು ಗೌರವಿಸುವ ಕೆಲಸ ಯುವ ಸಮುದಾಯದಿಂದ ಆಗಬೇಕಾಗಿದೆ. ಹಿರಿಯರನ್ನ ಕಡೆಗಣಿಸುವ ಪ್ರವೃತ್ತಿಯನ್ನ ಯುವ ಸಮುದಾಯ ದೂರ ಮಾಡಬೇಕು ಎಂದು ಹಿತವಚನ ಹೇಳಿದರು. ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಆದಮೇಲೆ ಒಂಥರ ಚಿನ್ನಸ್ಗಳಿದ್ದಾರೆ ಕೆಲವರಿಗೆ. ಲಾಸ್ಟ್ ಅವ್ರು ಪೆನ್ಷನ್ ಆದ್ರೂ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಸರ್ಕಾರಿ ನೌಕರಿ ಇರಲ್ಲ, ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು. ನಾವು ಸರ್ಕಾರ ನೌಕರಿ ಮಾಡ್ತೀವಿ, ಸರ್ಕಾರಿ ನೌಕರಿ ಬಂದಲ್ಲ ಪ್ರಶ್ನೆ ಇರಲ್ಲ. ನಮ್ಮ ರಿಸೋರ್ಸ್ ಪರ್ಸನ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನೇನು ಎಕ್ಸ್ಪ್ಲೈನ್ ಮಾಡುವಂಥದ್ದಿಲ್ಲ. ಈಗ ಸಮಾಜದಲ್ಲಿ ನೀವೆಲ್ಲ ನೋಡ್ತಿದ್ದೀರಾ, ಬೆಳೀತಾ ಮಕ್ಕಳಿದ್ದಾಗ ಎಷ್ಟು ಕೇರ್ಫುಲ್ ಆಗಿ ಪೇರೆಂಟ್ಸ್ ನಮ್ಮನ್ನು ಸಾಕಿರ್ತಾರೆ. ಪ್ರತಿಯೊಂದಕ್ಕೂ ಒಂದು ವಿದ್ಯೆ ಇರ್ಬೋದು, ಒಂದು ನಡೆ ನುಡಿ ಇರ್ಬೋದು, ಒಂದು ಸಂಸ್ಕಾರ ಕಲಿಸೋದಿರ್ಬೋದು, ಮುಂದೆ ಯಾವ ಥರ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಆಮೇಲೆ ಸುಲಭದ ರೀತಿಯಲ್ಲಿ ಮುಟ್ಟುವಂತಾಗಬೇಕು. ವೃದ್ಧಾಪ್ಯ ವೇತನವಾಗಲಿ, ಅಂತಹ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ಬೇಕಾದಂತಹ ಆಧಾರ್ ಕಾರ್ಡ್ ಆಗಲಿ, ಪಡಿತರ ಚೀಟಿಯನ್ನಾಗಲಿ ಸುಲಭದ ರೀತಿಯಲ್ಲಿ ತೆಗೆದುಕೊಳ್ಳುವಂತಾಗಬೇಕು. ಅದಕ್ಕೆ ಅವರನ್ನು ಒಂದು ಕಚೇರಿಗೆ ಬಂದರೆ ಅವರನ್ನು ತಿರಸ್ಕಾರ ಭಾವನೆಯಿಂದ ನೋಡುವುದಾಗಲಿ ಮಾಡಬಾರ್ದು.